ಅಲ್ಲಪ್ಪ, ನಿನ್ನ ಅನಿಸಿಕೆ ಗೊತ್ತಪ್ಪು. ನಾವು ಯಾವುದನ್ನೇ ಪ್ರತಿರೋಧ ಮಾಡಬೇಕಾದ್ರೂ ಕೂಡ, ವಿರೋಧ ಮಾಡಬೇಕಾದ್ರೂ ಕೂಡ ಗಟ್ಟಿಯಾಗಿ ಮಾಡ್ತೀವಿ, ಬದ್ಧತೆಯಿಂದ ಮಾಡ್ತೀವಿ. ಯಾವುದನ್ನು ಕೂಡ ತೋರಿಕೆಗೋಸ್ಕರ ಮಾಡಲ್ಲ. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ನಾವು ಬದ್ಧತೆಯಿಂದ ಯಾವುದನ್ನೇ ವಿರೋಧ ಮಾಡಬೇಕಾದ್ರೂ ಕೂಡ, ಪ್ರತಿರೋಧ ಮಾಡಬೇಕಾದ್ರೂ ಕೂಡ ನಾವು ಇವತ್ತು ಕೇಸರೀಕರಣಕ್ಕೆ ವಿರುದ್ಧವಾಗಿದ್ದೀವಿ, RSS ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದೀವಿ. ಅದನ್ನು ಮಾಡ್ತೀವಿ, ಅದನ್ನು ಕೇಸರೀಕರಣಗೊಳಿಸಬೇಡಿ ಅಂತ ಹೇಳ್ತೀವಿ. ಎಲ್ಲ ಮಾಡ್ತಾ ಇದ್ರಿ. ಎಲ್ಲರೂ ಬಂದಿರೋರೆಲ್ಲ ಯಾರು? ಇವ್ರು ಬಂದಿರೋರೆಲ್ಲ ಯಾರಪ್ಪ? ನೋಡಪ್ಪ, ಅವರು ಬರೀ ಕುವೆಂಪು ಒಬ್ಬರಿಗೆ ಅವಮಾನ ಮಾಡಿಲ್ಲ. ಕುವೆಂಪುಗೆ ಅವಮಾನ ಮಾಡಿದ್ದಾರೆ, ಬಸವಣ್ಣನಿಗೆ ಅವಮಾನ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವಮಾನ ಮಾಡಿದ್ದಾರೆ, ಮೇಲೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ, ನಾರಾಯಣ ಗುರುಗೆ ಅವಮಾನ ಮಾಡಿದ್ದಾರೆ, ಕನಕದಾಸರಿಗೆ ಅವಮಾನ ಮಾಡಿದ್ದಾರೆ. ಎಲ್ಲ ಈ ದಾಸರಿಗೆ, ವಚನಕಾರರಿಗೆ, ಇವ್ರಿಗೆಲ್ಲರಿಗೂ ಅವಮಾನ ಮಾಡಿದ್ದಾರೆ. ಅದರಿಂದ ಈ ಬಿಜೆಪಿ ಇದ್ದಾರಲ್ಲ, ಇವರು ಮಕ್ಕಳ ಮನುಷ್ಯನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ವಿಷ ಉಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ. ಇನ್ನೇನು ಇದೆಯಾ? ನೋಡಪ್ಪ, ಕೇಳಿಲ್ಲಿ, ಅವ್ರ ಉದ್ದೇಶ ಪಾಪ ಕೋಮುವಾದಿ ಪಕ್ಷ ಬರಬಾರ್ದು ಅಂತ. ಮುಂಚಿತವಾಗಿ ನಾಮಿನೇಷನ್ ಹಾಕಿದವ್ರು ಯಾರು? ಒಂದಿನ ಮುಂಚಿತವಾಗಿ ನಾವು ಅಲ್ವಾ? ಅದಾದ್ಮೇಲೆ ಒಂದಿನದ ನಂತರ 24 ಗಂಟೆ ನಂತರ ಅವ್ರು ಹಾಕಿದ್ದಾರೆ. ಅವ್ರು ಹಾಕಬಾರ್ದಾಗಿತ್ತಲ್ವಾ? ಕೋಮುವಾದಿ ಪಕ್ಷ ಬರಬಾರ್ದು ಅನ್ನೋದಾದ್ರೆ ಅವ್ರು ಹಾಕಬಾರ್ದಾಗಿತ್ತಲ್ವಾ? ಈಗ ದೇವೇಗೌಡರು ರಾಜ್ಯಸಭೆಗೆ ಹೋಗ್ಲಿ ಅಂತ ನಾವು ಹಾಕಿದ್ವಾ? ಅವ್ರು ಗೆಲ್ಲಿ ಅಂತೇಳಿ ನಾವು ಹಾಕ್ಲಿಲ್ಲ. ಈಗ ನಾವು ಅವರು 37 ಜನ MLAಗಳಿದ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಲಿಲ್ವಾ? ಪ್ರಧಾನಮಂತ್ರಿ ಮಾಡಲಿಲ್ವಾ ದೇವೇಗೌಡರನ್ನ? ಮತ್ತೆ ಈಗ ಅವ್ರು ನಮಗೆ ಸಹಾಯ ಮಾಡಬೇಕಲ್ವಾ? ನಾವು ಒಬ್ಬ ಮೈನಾರಿಟಿ ಲೀಡರ್, ಪಾಪ ಡೀಸೆಂಟ್ ವ್ಯಕ್ತಿ, ಪ್ರಗತಿಪರ ಚಿಂತನೆ ಇರ್ತಕ್ಕಂಥ ವ್ಯಕ್ತಿ, ಸೆಕ್ಯುಲರಿಸಂ ಬಗ್ಗೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ, ಅಂತ ವ್ಯಕ್ತಿಯನ್ನು ಹಾಕಿದ್ದೀವಿ. ಅವರು JDSನವರಿಗೆ ನಿಜವಾಗಿ ಬಿಜೆಪಿ ಬರಬಾರದು ಅನ್ನೋದಾದ್ರೆ ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡ್ಲಿ ಅಂತೇಳಿ ನಾನು ಅವರಲ್ಲಿ ಅಪೀಲ್ ಮಾಡ್ಕೊತಾ ಇದ್ದೇನೆ. ನಮಗೇನು ಮಾತಾಡಿ, ಹೈಕಮಾಂಡ್ನವರೇ ನಮಗೆ 2ನೇ ಅಭ್ಯರ್ಥಿ ಹಾಕಿ ಅಂತ ಹೇಳಿದವರು. ಅವ್ರ ಬೇಡಿಕೆ ಬೇಡಾದ್ಮೇಲೆ 2ನೇ ಪ್ರಶಸ್ತಿ ಎಲ್ಲಿ ಬರ್ತದಲ್ಲಪ್ಪ? ಅವ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇರೋದು. 2ನೇ ಪ್ರಶಸ್ತಿ 3ನೇ ಪ್ರಶಸ್ತಿ ಬರೋದಿಲ್ಲ. ಅವರು ಅವರ ಅಭ್ಯರ್ಥಿಯನ್ನ ರಿಟೈರ್ ಮಾಡಿಸಿ ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು. ಮೈನಾರಿಟಿ ಗೆಲ್ಲಿಸಲಿಕ್ಕೆ ಅವರು ಕೂಡ ಸಹಾಯಕರಾಗಬೇಕು.